ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ನಿತ್ಯಾಂಗಿ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರೇಯರ್ ಮಾಡ್ತೀನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಾಗರ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಾಗಣ ಲಲಿತ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಶ್ಲೋಕ ಕಲಿಯುವ ತರಗತಿಗೆ ಸ್ವಾಗತ. ನನಗೆ ಈ ಅವಕಾಶವನ್ನು ಕೊಟ್ಟಂತ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟ್ ಆದ ನಾಮನಿಷ್ಠ ಪ್ರಭುಜಿಗೆ ನಮ್ಮೆಲ್ಲರ ಕೃತಜ್ಞತೆಗಳನ್ನು ಸಲ್ಲಿಸಿ ನಮ್ಮ ವಂದನೆಗಳನ್ನು ಗುರುಗಳಿಗೆ ಹಾಗೂ ಶೀಲ ಪ್ರಭುಪಾದರಿಗೆ ನಮ್ಮ ನಮ್ರ ವಂದನೆಗಳನ್ನು ತಿಳಿಸಿ ಅವರಿಂದ ಕೃಪೆಯನ್ನು ಬೇಡಿ ಇಂದಿನ ತರಗತಿನ ಆರಂಭಿಸೋಣ. ನಾವು 6ನೇ ಅಧ್ಯಾಯನನ್ನೇ ಮುಗಿಸಿದ್ವಿ. ಇವತ್ತು ಅದನ್ನ ರಿವೈಸ್ ಮಾಡೋಣ. ಎಲ್ಲರೂ ರಿವಿಷನ್ ಮಾಡೋಣ. ಎಲ್ಲ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹರೇ ಕೃಷ್ಣ ಮಾತಾಜಿ. ಪ್ರವೀಣಾ ಮಾತಾಜಿ. ಪ್ರವೀಣಾ ಮಾತಾಜಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದು 5 minutes ಮಾತಾಜಿ. ಈಗ ಬಂದೆ ಮಾತಾಜಿ. ಹೌದಾ? ಮಾಡಿಸ್ತಾ ಇಲ್ಲ, ನಾನು ರಿವಿಷನ್ ಮಾಡ್ಬೇಕು. ಓಕೆ ಮಾತಾಜಿ. ಓಕೆ ಓಕೆ. ಓಂ ಶ್ರೀ ಪರಮಾತ್ಮನೇ ನಮಃ. ಎಲ್ಲ ರಿಪೀಟ್ ಮಾಡಿ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷಷ್ಠೋಧ್ಯಾಯಃ ಆತ್ಮ ಸಂಯಮ ಯೋಗಃ. ಮೊದಲನೇ ಶ್ಲೋಕನ
ಅಕ್ಷತಾ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಶ್ಲೋಕ 1. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ಸ ನಿರಿಗ್ಭೀರ್ನ ಚಾಕ್ರಿಯಃ. ಹರೇ ಕೃಷ್ಣ ಮಾತಾಜಿ. ನಾ ನಿರಗ್ನಿರ್ನ ಚಾಕ್ರಿಯಃ ಗಿರ್ನ ಅಂತ ಬರ್ಬೇಕು ಮಾತಾಜಿ. ನ ನಿರಗ್ಭೀರ್ನ ಚಾಕ್ರಿಯಃ ಚಾಕ್ರಿಯಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ನೆಕ್ಸ್ಟ್ ಯಾರು? ಚಲುವಮ್ಮ ಮಾತಾಜಿ ಹೇಳಿ ಮಾತಾಜಿ. ಶ್ಲೋಕ 2. ಹರೇ ಕೃಷ್ಣ ಮಾತಾಜಿ. ಯಂ ಸನ್ಯಾಸ ಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸ್ಯಂ ಸ್ಯತ್ ಯಸ್ಯಂ ನ್ಯಸ್ತ ಮಾತಾಜಿ ಇದು ಹೇಳ್ಕೊಡಿ ಮಾತಾಜಿ. ಮಾತಾಜಿ ಫಸ್ಟ್ ಕೂಡ ಮಿಸ್ ಆಯ್ತು ನಿಮ್ದು. ಎಂ ಸನ್ಯಾಸ ಮಿತಿ, ಸನ್ಯಾಸ ಮಿತಿ. ಆಮೇಲೆ ಇದು ನಾ ಹ್ಯ ಸನ್ಯಸ್ತ, ನಾ ಹ್ಯ ಸನ್ಯಸ್ತ. ಇದು ಮಾತಾಜಿ ಸಂಕಲ್ಪ. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತದ್ ವಿದ್ಧಿ ಪಾಂಡವ ನ ಯಸ್ಯಂ ನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಬಂತಲ್ಲ, ಸರಿ ಬಂತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3 ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಆರೂರು ಕೋಮುನೆ ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಸ ತಸ್ಸೈವ ಶಮ ಕಾರಣ ಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಕರೆಕ್ಟ್ ಬಂತು. 6 ವೃಕ್ಷೋ ಬರ್ಲಿಲ್ಲ. 6 ವೃಕ್ಷೋ. ಓಕೆನಾ ಮಾತಾಜಿ? ಹರೇ ಕೃಷ್ಣ. ನೆಕ್ಸ್ಟ್ ಯಾರು? ಸಾಯಿ ಲಕ್ಷ್ಮಿ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ. ಪೂರ್ಣಿಮಾ ಮಾತಾಜಿ. ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೆ ಸರ್ವಸಂಗಸನ್ನಿಧಿ ಯೋಗಾರೂಢಸ್ತದೋಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ನೆಕ್ಸ್ಟ್ ಯಾರು? ಶೀಲಾದೇವಿ ಮಾತಾಜಿ. ಶ್ಲೋಕ 5 ಓದಿ ಮಾತಾಜಿ. ಶ್ಲೋಕ 5. ಮಾತಾಜಿ ಉದ್ಧರೇದಾತ್ಮ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ವಸದಾಯೇತ್ ನಾ ಆತ್ಮಾನಂ ಅವಸಾದಯೇತ್ ಹಂಗ ಹೇಳ್ಬೇಕು. ಇಲ್ಲದ್ರೆ ನಾ ಆತ್ಮಾನಂ ವಸಾದಯೇತ್ ಅಂತ ಹೇಳ್ಬಾರ್ದು. ನಾ ಆತ್ಮಾನಂ ಅವಸಾದಯೇತ್ ಹಂಗೇಳಿ. ನ ಆತ್ಮಾನಂ ಅವಸಾದಯೇತ್ ಆತ್ಮನೈವ ಹ್ಯಾತ್ಮನೋ ಬಂಧು ಆತ್ಮನೈವ ರಿಪುರಾತ್ಮನಃ. ಆತ್ಮೈವ ರಿಪುರಾತ್ಮನಃ. ಆತ್ಮೈವ ರಿಪುರಾತ್ಮನಃ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಆಮೇಲೆ ನೆಕ್ಸ್ಟ್ ಯಾರು? ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನಿನ್ನು ಓದಿಸ್ತೀನಿ. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ ಓದಿ. ವಿ ಮಂಗಳ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 7. ಜಿತಾತ್ಮಾನಂ ಪ್ರಶಾಂತಸ್ಯ ಪರಮಾತ್ಮ ಸಮಹಿತಃ ಶೀತೋಷ್ಣೋ ಸುಖ ದುಃಖೇಷು ತಥಾ ಮಾನಪಮಾನಯೋಃ. ಯಾಕೆ ಜಿಪುಣ್ತನ ನಿಮ್ಗೆ? ದೀರ್ಘ ದೀರ್ಘ ಹೇಳ್ಬೇಕು ತಾನೆ. ಜಿತಾತ್ಮನಃ, ಜಿತಾತ್ಮನಃ, ಜಿತಾತ್ಮನಂ ಅಲ್ಲ, ಜಿತಾತ್ಮನಃ
ಪ್ರಶಾಂತಸ್ಯ ಪರಮಾತ್ಮ ಶೀತೋಷ್ಣ ಮಾನಾಪ. ದೀರ್ಘ ಹೇಳಿ, ಯಾಕೆ ಜುಗ್ತನ? ಸರಿ ನಾನು ಹೇಳ ಮಾತಾಜಿ. ಹರೇ ಕೃಷ್ಣ. ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ ಹೇಳಿ. ಸಾಯಿಲಕ್ಷ್ಮಿ ಮಾತಾಜಿ 7ನೇ ಶ್ಲೋಕನ ಹೇಳಿ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಪಮಾನಯೋಃ ದೀರ್ಘ ಇರೋ ಕಡೆ ದೀರ್ಘ ಬರ್ಲೇಬೇಕು. ಇಲ್ಲಿ ಮಾನ ಅಪಮಾನ ಅಂತ ಸೇರ್ಕೊಂಡಿದೆ, ಆಯ್ತಾ? ಮಾನಾಪಮಾನಯೋ ಅಂದ್ರೆ ಮಾನ ಅಪಮಾನ 2 ವರ್ಡ್ ಇದೆ ಮತ್ತಾಜಿ. ಅಪಮಾನ ಮೀನಿಂಗೇ ಬೇರೆ, ಮಾನಗ ಆಪೋಸಿಟ್ ಅಪಮಾನ. ಮಾನಾಪಮಾನಯೋ. ನೀವ್ ಅಲ್ಲಿ ದೀರ್ಘ ಹೇಳ್ದೆ ಹೋದ್ರೆ ಮೀನಿಂಗ್ ಚೇಂಜ್ ಆಗತ್ತೆ. ಹರೇ ಕೃಷ್ಣ. ಭಾಗವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಾಗವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ ಶ್ಲೋಕ 8. ಪೂರ್ಣಿಮಾ ಮಾತಾಜಿ ಹೇಳಿದ್ದ ಮಾತಾಜಿ. ಎಲ್ರದ್ದು 1 ರೌಂಡ್ ಆಯ್ತು ಎಕ್ಸೆಪ್ಟ್ ಪಾರ್ವತಮ್ಮ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇದ್ ಮಾತಾಜಿ? 8ನೇ ಶ್ಲೋಕ. ಹೇಳ್ತೀನಿ ಮಾತಾಜಿ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಾಲೋಷ್ಟಾಶ್ಮ ಕಾಂಚನಃ ಸಮಲೋಷ್ಟಾಶ್ಮ ಕಾಂಚನಃ ಸಮಲೋಷ್ಟಾಶ್ಮ ಕಾಂಚನಃ. ಜ್ಯೂಸ್ ಕುಡಿತೀರಲ್ಲ, ಸ್ಟ್ರಾ ಬರ್ಬೇಕಲ್ಲಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಅಕ್ಷತಾ ಮಾತಾಜಿ ಹೇಳಿ. ಕೃಷ್ಣ ಮಾತಾಜಿ. ಶ್ಲೋಕ 9. ಸುಹೃನ್ಮಿತ್ರಾಯ ದಾಸೀನ ಮಧ್ಯಸ್ಥ ದ್ವೇಷ ಬಂಧುಷ ಸಾಧುಷ್ವಿಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಸುಹೃನ್ ಮಿತ್ರಾರ್ ಯುದಾಸೀನ. ಯುದಾಸೀನ ಬರ್ಬೇಕು, ಆಯ್ತಾ? ಸುಹೃನ್ ಮಿತ್ರಾಯ ಉದಾಸೀನ. ಸುಹೃನ್ ಮಿತ್ರಾರ್ ಯುದಾಸೀನ. ಸುಹೃನ್ ಮಿತ್ರಾರ್ ಉದಾಸೀನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ ಹೇಳಿ. ಚೆಲುವಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹಃ. ನಿರಾಶೀರ ಪರಿಗ್ರಹಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11, 12. 10ನೇ ಮಾತಾಜಿ. 11 ಓದಿ. ಶುಚಿಯೇ ದೇಶ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ಚಾತು ಚಿತ್ತಂ ನಾತಿ ನೇಚಂ ಶೈಲಾಜಿನ ಕುಚೋತ್ತರಂ. ಫಸ್ಟ್ ವರ್ಡ್ ಶುಚೌ. ಶುಚೌ ದೇಶೆ ಪ್ರತಿಷ್ಠಾಪ್ಯ. ಶುಚೌ ಬರ್ಬೇಕು. 3ನೇ ಲೈನ್ ಫಸ್ಟ್ ವರ್ಡ್ ನಾತ್ಯುಚ್ಛೃತಂ. ಧನ್ಯವಾದಗಳು ಮಾತಾಜಿ. 12 ಹೇಳದ ಮಾತಾಜಿ. ಬೇಡ, 11 ಸಾಕು. ಒಂದೊಂದು ಕರೀತಾರೆ ಮಾತಾಜಿ, ಹೇಳಿದಷ್ಟು ಮಾಡಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ. ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11 ಹೇಳಿ. ತಥೈಕಾಗ್ರಂ ಮನಃ ಕೃತ್ವಾ ಯಥಾ ಜಿತೇಂದ್ರಿಯ ಕ್ರಿಯಃ ವಿಶಸ್ಯನೆ ಯುಂಜತ್ ಯೋಗಮಾತ್ಮ ವಿಶುದ್ಧಯೇ. ಮಾತಾಜಿ ಫಸ್ಟ್ ವರ್ಡ್ ತತ್ರೈಕಾಗ್ರಂ.
ತತೈಯಲ್ಲ ತತ್ರೈಕಾಗ್ರಂ ಮನಃ ಕೃತ್ವ ಯತ ಚಿತ್ತೇಂದ್ರಿಯ ಅತೇ ಒತ್ತಿ ಹೇಳ್ಬೇಕು ನೀವು. ಚಿತ್ತೇಂದ್ರಿಯ ಕ್ರಿಯ ಚಿತ್ತೇಂದ್ರಿಯ ಕ್ರಿಯ ಉಪವಿಶ್ಯಾಸನೆ. ಎಲ್ಲ ಒತ್ತುಗಳು ಚೆನ್ನಾಗಿ ಕೇಳ್ಸೋಂಗ್ ಹೇಳ್ಬೇಕು ಮಾತಾಜಿ. ಎಷ್ಟು ಚೆನ್ನಾಗಿರತ್ ಗೊತ್ತಾ ಆತರ ಹೇಳಿದ್ರೆ, ವೇದ ಹೇಳ್ದಂಗೆ ಇರುತ್ತೆ. ಅದೇ ಅದು ನಂಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಅಲ್ಲ ಹೇಳ್ದೆ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಹೇಳ್ಬೇಕಾಗ್ತಾರ ಅಂತ ಹೇಳೋದು. ತುಂಬಾ ಪ್ರೆಸ್ ಮಾಡಿದ್ರೆ ಕೆಮ್ಮು ಬಂದ್ಬಿಡುತ್ತೆ ನಂಗೀಗ. ಓಕೆ ಓಕೆ. ಒಟ್ಟಲ್ಲಿ ಎಲ್ಲೆಲ್ಲಿ ಒತ್ತಕ್ಷರಗಳು ಇರುತ್ತೋ ಅದನ್ನೆಲ್ಲ ಒತ್ತಿ ಹೇಳ್ಬೇಕು, ಅಂದ್ರೆ ಅದು ಕ್ಲಿಯರ್ ಆಗಿ ಕೇಳಿಸ್ಬೇಕು ನಮ್ಗೆ. ಆಯ್ತು ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಆಮೇಲೆ ಇನ್ನೂ ತಪ್ಪಾಯ್ತು, ಯುಂಜ್ಯಾತ್, ಅದು ಒಂದು ಮಿಸ್ಟೇಕ್ ಆಯ್ತು. ಯುಂಜಾತ್. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಹೇಳಿ. ಎಷ್ಟನೇದ್ ಮಾತಾಜಿ ಹೇಳ್ತೀನಿ ನಾನು? 13. ಹೇಳ್ತೀನಿ ಮಾತಾಜಿ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಶಶ್ಚಾನವಲೋಕಯನ್. ದಶಶ್ಚಲ ದಿಶಶ್ಚ ದಿಶಶ್ಚಾನವಲೋಕಯನ್. ತಪ್ಪು ತಿಳ್ಕೊಬೇಡಿ ನಾನು ಹಿಂಗ್ ಹೇಳ್ತೀನಿ ಅಂತ. ಇಲ್ಲ ಮಾತಾಜಿ, ಇಲ್ಲ ಮಾತಾಜಿ. ಈ ಶ್ಲೋಕ ಕ್ಲಾಸ್ ಇರೋದೇ ಅಲ್ಲ. ನಾವು ಬೇರೆ ಕಡೆ ಎಲ್ಲ ಮಿಸ್ಟೇಕ್ ಮಾಡ್ಬಿಡ್ತೀವಿ, ಆದ್ರೆ ಪರ್ಟಿಕ್ಯುಲರ್ ಆಗಿ ಶ್ಲೋಕ ಕ್ಲಾಸ್ ಅಲ್ಲಿ ಮಿಸ್ಟೇಕ್ ಮಾಡೋದ್ ಬೇಡ ಅಂತ ಅಷ್ಟೇ. ಆಯ್ತು ಮಾತಾಜಿ, ಆಯ್ತು ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 14ನೇದಲ್ಲ? 14. ಪ್ರಶಾಂತಾತ್ಮ ವಿಗತಿತಭಿ ಬ್ರಹ್ಮಚಾರಿ ವೃತಸ್ಥಿತಃ ಮನ ಸಂಯಮ ಮುಚ್ಚಿತೋ ಯುಕ್ತ ಆಶೀತ ಮತ್ಪರಃ. ಫಸ್ಟ್ ಲೈನು ವಿಗತ ಬೀಹಿ. ಬಿ ಅಂತ ದೀರ್ಘ ಇದೆಯಲ್ಲ, ವಿಗತ ಬೀಹಿ. ಆಮೇಲೆ ಪ್ರಶಾಂತಾತ್ಮ ವಿಗತ ಬೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನ ಸಂಯಮ ಮುಚ್ಚಿತೋ ಯುಕ್ತ ಆಶೀತ ಮತ್ಪರಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ. ಪೂರ್ಣಿಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಎಷ್ಟನೇದು? 15ನೇದು. 15. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ ಸಂಸ್ಥಾಮಧಿಗಚ್ಚತಿ. ಹರೇ ಕೃಷ್ಣ. ಮತ್ ಸಂಸ್ಥಾಂ ಅಧಿಗಚ್ಚತಿ ಅಥವಾ ಮತ್ ಸಂಸ್ಥಾಮಧಿಗಚ್ಚತಿ. ಸೇರ್ಸಿ ಹೇಳ್ಬೇಕು. ಸಂಸ್ಥಾಂ ಅಂತ ಬ್ರೇಕ್ ಕೊಡಬಾರ್ದು. ಮತ್ ಸಂಸ್ಥಾಮಧಿಗಚ್ಚತಿ. ಹರೇ ಕೃಷ್ಣ. ಅಧಿಗಚ್ಚತಿ ಅಂದ್ಬಿಟ್ರೆ ಅವಾಗ ತಪ್ಪಾಗಲ್ಲ, ಸರಿಯಾಗಿ. ಸರಿ, ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ. ಶೀಲಾದೇವಿ ಮಾತಾಜಿ. ಓದ್ತೀನಿ ಮಾತಾಜಿ. ಜ್ಞಾತ್ಯ ಶತ್ನುಸ್ತ ಯೋಗಸ್ ಚೈಕಾಂತ ಮನಸ್ನತಿ ಸ್ನತಃ ನ ಜಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಫಸ್ಟ್ ಲೈನು ನಾತ್ಯಶ್ನತಸ್ತು ಯೋಗೋಸ್ತಿ. ಸ್ನತಸ್ತು ನಾತ್ಯಶ್ನತಸ್ತು ಯೋಗೋಸ್ತಿ. ನಾತ್ಯಶ್ನತಸ್ತು ಯೋಗೋಸ್ತಿ. ನ ಚೈಕಾಂತ ಮನಸ್ನತಃ. ಅದೆಲ್ಲ ಸರಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ವಿ ಮಂಗಳಾ ಮಾತಾಜಿ. ವಿ ಮಂಗಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18 ಅಲ್ವಾ ಮಾತಾಜಿ? 18. ಯದಾ ವಿನಿಯತ್ತಂ ಚಿತ್ತಂ ಆತ್ಮನೈವ ತಿಷ್ಣತೆ ನಿಸ್ಪೃಹ ಸರ್ವಕಾಮ್ಯೋಭ್ಯೋ
ಯುಕ್ತ ಇತ್ಯುಚ್ಯತೆ ಸದಾ. ಯದಾ ಕರೆಕ್ಟಾ ಮಾತಾಜಿ? ಯದಾ ವಿನಿಯತಂ ಚಿತ್ತಂ, ಮಿ ಇದೆ ಅಲ್ಲಿ, ವಿನ ಇಲ್ಲ, ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ, ಆತ್ಮನ್ಯೇವಾವತಿಷ್ಠತೆ. ನಿಸ್ಪೃಹ ಸರ್ವ ಹೇಳಿ, ಮೊದಲು 2 ಲೈನ್ ಹೇಳಿ, 3-4 ಸರಿಗೆ ಬಂತು, 1-2 ಕರೆಕ್ಟ್ ಆಗಿ ಹೇಳಿ. ಸರಿ ಹೇಳಿ ನೋಡ್ಕೊ. ಯದಾ ವಿನಿಯತಂ ಚಿತ್ತಂ ಆತ್ಮನೈವ ತಿಷ್ಠತೆ. ಆತ್ಮನ್ಯೇವಾವತಿಷ್ಠತೆ, ಆತ್ಮನ್ಯೇ ಹೇಳಿ. ಆತ್ಮನೈವ ತಿಷ್ಠತೆ, ಆತ್ಮನ್ಯೇವಾವತಿಷ್ಠತೆ, ಆತ್ಮನೈವಾವಶಿಷ್ಠತೆ. ಹತ್ತತ್ರ ಬಂದ್ರಿ ನೋಡಿ, ಪ್ರಾಕ್ಟೀಸ್ ಮಾಡಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ, ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಶ್ಲೋಕ 19 ಮಾತಾಜಿ. ಶ್ಲೋಕ 19. ಯಥಾ ದೀಪೋ ನಿವಾತಸ್ಥೋ ನೇಗಂತೆ ಸೋಪಮಾ ಸ್ಮೃತಃ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಪ್ರಭುಜಿ 2ನೇ ಲೈನು ನೇಮ್ಗತೆ ಸೋಪಮಾ ಸ್ಮೃತ. ಮಾತಾಜಿ ನೇಂಗತೆ ಸೋಪಮ ಸ್ಮೃತ. ಸ್ಮೃತಾಹ ಇಲ್ಲ, ಸ್ಮೃತ ಅಷ್ಟೇ. ಮಾತಾಜಿ ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಮಾತಾಜಿ. ಶ್ಲೋಕ 20 ಹೇಳಿ. ಶ್ಲೋಕ 20. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮಾನಿ ತುಷ್ಯತಿ. ಪಶ್ಯನ್ನಾತ್ಮನಿ ತುಷ್ಯತಿ, ಪಶ್ಯನ್ನಾತ್ಮಾನಿ ತುಷ್ಯತಿ. ಅಲ್ಲಿ ಒತ್ತಕ್ಷರನೂ ನಾ ಇದೆಯಲ್ಲ ಮಾತಾಜಿ, ಅದರಿಂದ ಪಶ್ಯನ್ನಾತ್ಮಾನಿ ತುಷ್ಯತಿ. ಒತ್ತಾಗಿ ಹೇಳ್ಬೇಕು, ಒತ್ತು ಕೊಟ್ಟು ಹೇಳ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಅಕ್ಷತಾ ಮಾತಾಜಿ ಹೇಳಿ. ಕೃಷ್ಣ ಮಾತಾಜಿ. ಶ್ಲೋಕ 21 ಅಲ್ಲ ಮಾತಾಜಿ? ಹೌದು. ಸುಖಮಾಂತೇತಿಕಂ ಯತ್ತದ್ ಬುದ್ಧಿಗ್ರಾಹೇ ಮತೇಂದ್ರಿಯಂ ವ್ಯತ್ಯಾತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಹರೇ ಕೃಷ್ಣ. 3 ಲೈನು ಚೂರು ಮಿಸ್ಟೇಕ್ ಆಯ್ತು ಮಾತಾಜಿ. ಸುಖಮಾತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಅಥವಾ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ. ಹಾಗೆ ಒಂದೊಂದು ಅಕ್ಷರ ನೋಡಿ ನಿಧಾನ ಕೇಳಿ, ಚೆನ್ನಾಗಿ ಬರುತ್ತೆ ಅವಾಗ. ಮಾತಾಜಿ ಹೇಳಿ ಮಾತಾಜಿ. ಹೇಳಿ ಇನ್ನೊಮ್ಮೆ ಹೇಳಿ. ಸುಖಮಾಂತ್ಯಂತಿಕಂ ಯತ್ತದ್. ಸುಖಮಾತ್ಯಂತಿಕಂ. ಸುಖಮಾಂತ್ಯಂತಿಕಂ. ಮಾತ್ಯಂತಿಕಂ. ಸುಖಮಾಂತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹೇ ಮತೇಂದ್ರಿಯಂ. ಗ್ರಾಹ್ಯ ಇಲ್ಲ, ಗ್ರಾಹ್ಯ. ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ, ಅದು ಸುಲಭ ನಿಮ್ಗೆ ಕ್ಲೀನಾಗಿ ಬಿಡಿಸಿ ಹೇಳಿದ್ರೆ. ಬುದ್ಧಿಗ್ರಾಹೇ ಮತೇಂದ್ರಿಯಂ. ಗ್ರಾಹ್ಯ ಇಲ್ಲ ಮಾತಾಜಿ, ಹೇ ಇಲ್ಲ, ಗ್ರಾಹ್ಯ. ಬುದ್ಧಿಗ್ರಾಹೇ ಹೇ ಇಲ್ಲ, ಹೇ ಇಲ್ಲ. ಬುದ್ಧಿಗ್ರಾಹ್ಯೇ ಹಾ ಇದೆ, ಹಾಗೆ ಯಾವತ್ತಿದೆ. ಗ್ರಾಹ್ಯ. ಬುದ್ಧಿಗ್ರಾಹ. ಗ್ರಾಹ್ಯಂ ಅತೀಂದ್ರಿಯಂ. ಬುದ್ಧಿಗ್ರಾಹ್ಯ ಮತೇಂದ್ರಿಯಂ ವ್ಯತ್ಯತ್ರ. ಮಾತಾಜಿ ಅಷ್ಟೇ, ಹಂಗೆ ಈಸಿ ಮಾಡ್ಕೊಂಡು ಹೇಳ್ಬೇಕು. ವ್ಯತ್ಯತ್ರ ನ ಚೈವಯಂ ಸ್ಥಿತಶ್ಚಲತಿ ತತ್ವತಃ. ಸ್ಥಿತಶ್ಚಲತಿ ತತ್ವತಃ. ಸ್ಥಿತಶ್ಚಲತಿ ತತ್ವತಃ. ಲಾಗೆ ಒತ್ತಕ್ಷರ ಇಲ್ಲ, ಸ್ಥಿತ ಚಲತಿ ಇಲ್ಲ, ಸ್ಥಿತ ಚಲತಿ, ಸ್ಥಿತಶ್ಚಲತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚೆಲುವಮ್ಮ ಮಾತಾಜಿ ಹೇಳಿ. ಚೆಲುವಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಮಾತಾಜಿ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಪರ್ಫೆಕ್ಟ್ ಆಗಿ ಬಂತು. ಹರೇ ರಾಜೇಶ್ವರಿ ಮಾತಾಜಿ ಹೇಳಿ. ರಾಜೇಶ್ವರಿ ಮಾತಾಜಿ ಈಗ ಜಾಯಿನ್ ಆದದ್ದು. ಚಂದ್ರಕಲಾ ಕೃಷ್ಣ ಮಾತಾಜಿ ಹೇಳಿ. ಯಲ್ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇನಾಧಿಕಂ ತತಃ ಯಸ್ಮಿನ್. ಮಾತಾಜಿ ಇದಲ್ಲ ಮಾತಾಜಿ ಹೇಳಿ ಮಾತಾಜಿ. ಪರವಾಗಿಲ್ಲ, ಅದು 23 ಹೇಳ್ಬಿಡಿ ಜೊತೆಗೆ. 22 ಮತ್ತೆ 23 ಒಟ್ಟಿಗೆ ಹೇಳಿ. ಹೇಳಿ. ಆಯ್ತು ಮಾತಾಜಿ ಹೇಳ್ತೀನಿ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇನಾಧಿಕಂ ತತಃ ಯಸ್ಮಿನ್ ಸ್ಮಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ತಂ ವಿದ್ಯಾ ದುಃಖ ಸಂಯೋಗಃ ವಿಯೋಗಂ ಯೋಗ ಸಂಗೀತಂ. ಕರೆಕ್ಟ್ ಆಗಿ ಬಂತು. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 20. ಸಾ ನಿಶ್ಚಯೇನ ನಿಶ್ಚಯೇನ ಯೋಕ್ತೇವೋ ಯೋಗೋ ನಿರ್ವೀಣ ಚೇತಸಾ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವ ನಾಶೇಷತಃ ಮನಸ್ಸೇವೇಂದ್ರಿಯ ಗ್ರಾಮಂ ವಿನಿಯಂ ಸಮಂತತಃ ವಿನಿಯಮ್ಯ ಸಮಂತತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಹೇಳಿ. ವಿದ್ಯಾ ಕಾಮತ್ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾವ್ದು ಮಾತಾಜಿ? 25 ಶ್ಲೋಕ? 25ನೇ ಶ್ಲೋಕ. 25ನೇ ಶ್ಲೋಕ ಹೇಳ ಮಾತಾಜಿ. ಹರೇ ಶ್ಲೋಕ 25. ಶನೈರೂಪ ಪರಮೇತ ಬುದ್ಧ್ಯಾಧೃತಿ ಗ್ರಹೀತಯ ಆತ್ಮ ಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಹರೇ ಕೃಷ್ಣ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಮಾತಾಜಿ 26 ಮಾತಾಜಿ. ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತೋ ನಿಯಮ್ಯಾತ್ ಆತ್ಮನೇವಾವಶಂ ಸಂಯತ್. ತತೋಸ್ತತೋ ಇಲ್ಲ, ತತಸ್ತತೋ. ತತಸ್ತತೋ ನಿಯಮ್ಯಾತ್ ಆತ್ಮನ್ಯೇವ ವಶಂ ನಯತ ಸಯತ ಮಾತಾಜಿ. ಅದು ನಯತೆ ಕಾಣಿಸ್ತಾ ಇಲ್ಲ ಸರಿಯಾಗಿ. ಆತ್ಮನ್ಯೇವ ವಶಂ ನಯೇತ್. ಆತ್ಮನೇವ ವಶಂ ನಯೇತ್. ಸರಿ ಆಯ್ತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 27ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26 27 ಶ್ಲೋಕ 27. ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮೋತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಬೋಧಮಕಲ್ಮಷಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮೇಘಾ ರಮೇಶ್ ಮಾತಾಜಿ. ಮೇಘಾ ರಮೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎನ್ ಸಾಯಿ ಲಕ್ಷ್ಮಿ ಮಾತಾಜಿ. ಎನ್ ಸಾಯಿ ಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 28ನೇ ಶ್ಲೋಕ ಹೇಳಿ. ಯುಂಜನ್ ಏವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮೇಘಾ ರಮೇಶ್ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. 29ನೇ ಶ್ಲೋಕ ಹೇಳಿ. ಸರ್ವಭೂತಸ್ಥಮಾನಾತ್ಮನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಂ. ಧನ್ಯವಾದಗಳು ಮಾತಾಜಿ, ಹರೇ ಕೃಷ್ಣ ಚೆನ್ನಾಗಿ ಹೇಳಿದ್ರು. ಮಾತಾಜಿ. MN ಹರೇ ಸಾಯಿಲೇಶ್ ಕೃಷ್ಣ. ಮಾತಾಜಿ ಹೇಳಿದ್ರಲ್ವಾ? ಹಾ, ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. यो मां पश्यति सर्वत्र सर्वं च मयि पश्यति तस्याहं न प्रणश्यामि स च मे न प्रणश्यति. ಹರೇ ಕೃಷ್ಣ. ಸರಿ. ಧನ್ಯವಾದಗಳು ಹರೇ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿ. 31 ಅಲ್ಲ? ಹಾ, 31. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಕರೆಕ್ಟ್. ಚೆನ್ನಾಗಿ ಹೇಳಿದ್ರು. ಶೀಲಾದೇವಿ ಮಾತಾಜಿ. ಹೇಳ್ತೀನಿ. ಆತ್ಮಪಮೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ನ ಸ ಯೋಗಿ ಪರಮೋ ಮತಃ. ಆತ್ಮೌ ಮಾತಾಜಿ, ಇದು ಆತ್ಮೌ ಪಮ್ಯೇನ. ಆತ್ಮೌ ಪಮ್ಯೇನ ಸರ್ವತ್ರ. ಹರೇ ಕೃಷ್ಣ. ಬಾಕಿ ಎಲ್ಲ ಸರಿ. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 33. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ವಿ ಮಂಗಳ ಮಾತಾಜಿ ಹೇಳಿ. ವಿ ಮಂಗಳ ಮಾತಾಜಿ ಅನ್ಮ್ಯೂಟ್ ಹರೇ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಒಂದೇ ಒಂದ್ ಸೆಕೆಂಡ್ ಮಾತಾಜಿ. ಶ್ಲೋಕ 34. ಚಂಚಲಂ ಹಿ ಮನಂ ಕೃಷ್ಣ ಪ್ರಮಾದಿ ಬಲವದೃಢಂ ತಸ್ಯಾಹ ನಿರ್ಗಹ ಮನ್ಯೆ ವಾಯೋರಿವ ಸುದುಷ್ಕರಂ. ಮಾತಾಜಿ, ನೀವೇನು ಈ ಕಡೆ ಹಕಾರ ಇದ್ರೆ ಎರಡು ಏನು ವಿಸರ್ಗ ಇದೆ ನೋಡಿ, ಎರಡು ಸಣ್ಣ ಸಣ್ಣ ಸೊನ್ನೆ ಇದ್ ಕಡೆ 1 ಸೊನ್ನೆ ಹೇಳ್ತೀರಾ, 1 ಸೊನ್ನೆ ಇರೋ ಕಡೆ 2 ಸೊನ್ನೆ ಇರೋ ತರ ಹೇಳ್ತೀರಾ, ವಿಸರ್ಗ ಹೇಳ್ದಂಗೆ ಹೇಳ್ತೀರಾ. ಮನಃ ಕೃಷ್ಣ, ಅದು ಮನಂ ಕೃಷ್ಣ ಅಲ್ಲ. 3ನೇದಲ್ಲಿ ತಸ್ಯಾಹಂ ನಿಗ್ರಹಂ, 1 ಸೊನ್ನೆ ಇರೋದಕ್ಕೆ ಹಮ್ ಅಂತ ಹೇಳ್ಬೇಕು ನೀವು. ಸರಿ. ಹರೇ ಉಲ್ಟಾ ಹೇಳ್ತಾ ಇದ್ದೀರಾ. ಸರಿ ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 35. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ, ಚೆನ್ನಾಗಿ ಹೇಳಿದ್ವಿ. ಧನ್ಯವಾದ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ ಶ್ಲೋಕ ಮಾತಾಜಿ? 36ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 36. ಅಸಂಶಯಾತಾತ್ಮನಾ ಯೋಗೋ ದುಷ್ಟ್ರಾಪ ಇತಿ ಮೇ ಇತಿ ಮತಿಃ ವಶ್ಯಾತ್ಮನಾ ತು ಯತತಾಂ ಶಕ್ಯೋ ವಾಪ್ತುಂ ಪಾಯತಃ. ಅದು ದುಷ್ಪ್ರಾಪ ಮಾತಾಜಿ. ದುಷ್ಪ್ರಾಪ, ಪಾದು ಟಾ ಅಲ್ಲ, ಪಾ ಒತ್ತಕ್ಷರ. 2ನೇ ಲೈನ್ ಶಾ ಇದ್ದಂಗಿದೆ. ದುಷ್ಟ್ರಾಪ್ ಅಲ್ಲ, ಶಾ ಕರೆಕ್ಟ್. ಶಾಗೆ ಇದ್ದಂಗಿದೆ. ಒತ್ತಕ್ಷರ ಪಾ ಇರೋದು. ಪಾ ರಾವತ್ತು ಎರಡಿದೆ. ದುಷ್ಪ್ರಾಪ. ದುಷ್ಪ್ರಾಪ. ಓಕೆ ಮಾತಾಜಿ. ಹರೇ ಕೃಷ್ಣ.
ಧನ್ಯವಾದ. ದುಷ್ಪ್ರಾಪ ಇತಿ ಮೇ ಮತಿ. ಓಕೆ, ಸರಿ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ, ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಘಾ ರಮೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎಂ ಮಾತಾಜಿ, ಮೇಘಾ ರಮೇಶ್ ಮಾತಾಜಿ ಹಾ ಹೇಳಿ ಮಾತಾಜಿ. ಹೇಳಿ. 37ನೇ ಶ್ಲೋಕ. ಅರ್ಜುನ ಉವಾಚ ಅಯತ್ತಿ ಶ್ರದ್ಧಯೋಪೇತೋ ಯೋಗಾಚಲಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು, ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ರೆಡ್ಡಿ ಮಾತಾಜಿ ಶ್ಲೋಕ ಹೇಳಿ. ಗೀತಾ ಎಂ ಮಾತಾಜಿ, ಕವಿತಾ ರೆಡ್ಡಿ ಮಾತಾಜಿ 38ನೇ ಶ್ಲೋಕ ಹೇಳಿ ನೀವು. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ನಾನು ಈಗ ಹೇಳಿದೆ, ಪರವಾಗಿಲ್ಲ, ಇನ್ನೊಂದ್ಸತಿ ಹೇಳ. ಇನ್ನೊಂದ್ಸತಿ ಹೇಳಿ, ನಿಮ್ಗೆ ಇನ್ನೊಂದು ಚಾನ್ಸ್ ಕೊಡಿ. ಓಕೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 38. ಕಚ್ಚಿನ್ನೋ ಭಯ ವಿಭ್ರಷ್ಟಃ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಕ್ಷತಾ ಮಾತಾಜಿ 39ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಏತನ್ಮೇ ಸಂಶಯಂ ಕೃಷ್ಣ ಚೇತುರ್ಮಹರ್ಷಿ ಶೇಷತಃ ತ್ವದಾನಃ ಸಂಶಯಾಸ್ತೇಸ್ಯ ಚಿತ್ತಾನ ಹ್ಯಪಪದ್ಯತೆ. ಹರೇ ಕೃಷ್ಣ. ಸರಿಗ್ ಬರ್ಲಿಲ್ಲ ಮತ್ತೆ. ಏತನ್ಮೇ ಸಂಶಯಂ ಕೃಷ್ಣ ಹೇಳಿ ಮತ್ತೆ. ಏತನ್ಮೇ ಸಂಶಯಂ ಕೃಷ್ಣ ಚೇತುಮರ್ಹಸ್ಯ ಶೇಷತಃ. ಚೇತುರ್ಮರ್ಹಸ್ಯ ಶೇಷತಃ. ಚೇತುರ್ ಹೇಳ್ಬಾರ್ದು, ಚೇತುಮರ್ಹಸ್ಯ ಮರ್ತ ಬರ್ಬೇಕು. ಚೇತುಮರ್ಹಸ್ಯ ಶೇಷತಃ ಇಲ್ಲ ಚೇತು ಅರ್ಹಸ್ಯ ಅಶೇಷತಃ, 3 ವರ್ಡ್ ಇದೆ ಅಲ್ಲಿ. ಚೇತುಮರ್ಹಸ್ಯ ಶೇಷತಃ ಅಂತ ಸೇರಿಸಿ ಹೇಳ್ಬೋದು, ಇಲ್ಲಾಂದ್ರೆ ಚೇತು ಅರ್ಹಸ್ಯ ಅಶೇಷತಃ ಹಂಗ್ ಬಿಡಿಸಿ ಹೇಳ್ಬೋದು. ಚೇತುಮರ್ಹಸ್ಯ ಶೇಷತಃ. ತದನ್ಯ ಸಂಶಯಸ್ಯಾಸ್ಯ ತದನ್ಯ ಸಂಶಯಸ್ಯಾಸ್ಯ ಚೇತಾ ನ ಹ್ಯುಪಪದ್ಯತೆ. ಚೇತಾ ನ ಹ್ಯುಪಪದ್ಯತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳುತ್ತಿದ್ಯಾ ಮಾತಾಜಿ? 40ನೇ ಶ್ಲೋಕ ಹೇಳಿ. ಶ್ಲೋಕ 40. ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಾಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಕರೆಕ್ಟ್ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಪ್ರಾಪ್ಯ ಪುಣ್ಯ ಕೃತಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಃ ಶುಚೀನಾಂ ಶ್ರೀಮತಂ ಗೇಹೇ ಯೋಗ ಭ್ರಷ್ಟೋ ಬಿಜಾಯತೆ. ಯೋಗ ಭ್ರಷ್ಟೋಭಿಜಾಯತೆ. ಯೋಗ ಭ್ರಷ್ಟೋ ಬಿಜಾಯತೆ. ಅಲ್ಲಿ ಎಳಿಬೇಕು, ಇಲ್ಲಾಂದ್ರೆ ಅದು ಯೋಗ ಭ್ರಷ್ಟ ಅಭಿಜಾಯತೆ ಅಂತ 2 ವರ್ಡ್ ಇದೆ. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಹರೇ ಕೃಷ್ಣ. ಕರೆಕ್ಟ್ ಹೇಳೋದು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಗೀತಾ ಕೃಷ್ಣ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 43.
ಹೇಳಿ ಮಾತಾಜಿ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯದತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ, ವಿದ್ಯಾ ಕಾಮತ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎನ್ ಸಾಯಿ ಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಶೋಪಿ ಸಹ ಜಿಜ್ಞಾಸುರಪಿ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮತಿ ವರ್ತತೆ. ಶಬ್ದ ಬ್ರಹ್ಮಾತಿ ವರ್ತತೆ. ಹಾ ದೀರ್ಘ ಇದೆ. ಬ್ರಹ್ಮಾತಿ ಶಬ್ದ ಬ್ರಹ್ಮಾತಿ ವರ್ತತೆ. ಹರೇ ಕೃಷ್ಣ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ, ವಿದ್ಯಾ ಕಾಮತ್ ಮಾತಾಜಿ ಹೇಳಿ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ, ಪಾರ್ವತಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. 45 ಅಲ್ವಾ ಮಾತಾಜಿ? ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತತೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ, ಎಷ್ಟೇ ಮಾತಾಜಿ? 46ನೇ ಶ್ಲೋಕ ಹೇಳಿ. ಹಾ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವ ಅರ್ಜುನ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ 46ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ವಿದ್ಯಾ ಕಾಮತ್ ಅನ್ಮ್ಯೂಟ್ ಆಗಿದ್ದಾರೆ. ಹೇಳಿ ವಿದ್ಯಾ ಕಾಮತ್ ಮಾತಾಜಿ 46ನೇ ಶ್ಲೋಕ ಹೇಳಿ. 46 ಮಾತಾಜಿ. ತಪಸ್ವಿ ಬೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಹರೇ ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 45ನೇ ಶ್ಲೋಕ ಹಾಕಿ ಮಾತಾಜಿ. 45 ಹೇಳಿ ಮಾತಾಜಿ. ಶ್ಲೋಕ 45. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಸಿದ್ಧ ಕಿಲ್ಬಿಷಃ ಕಿಲ್ಬಿಷಃ ಕರೆಕ್ಟ್ ಆಗಿ ಇತ್ತು. ಹೌದು. ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತತೋ ಯಾತಿ ಪರಾಂ ಗತಿಂ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. 45 ಮತ್ತೆ 46 ಹೇಳಿ. ಎರಡು ಹೇಳ್ಬೇಕಾ ಮಾತಾಜಿ? ಹೇಳಿ ಮಾತಾಜಿ. ಸರಿ ಮಾತಾಜಿ. ಶ್ಲೋಕ 45. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತತೋ ಯಾಂತಿ ಪರಾಂ ಗತಿಂ. ಶ್ಲೋಕ 46. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶೀಲಾದೇವಿ ಮಾತಾಜಿ. ಶೀಲಾದೇವಿ ಮಾತಾಜಿ 46ನೇ ಶ್ಲೋಕ ಹೇಳಿ. ತಪಸ್ವಿ ಬೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಭಿಚ್ಛಾದಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ತಪಸ್ವಿಭ್ಯೋಧಿಕೋ ಯೋಗಿ. ಭ್ಯೋ ಇದೆ ಮಾತಾಜಿ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯ. ಅದೊಂದು ಸ್ವಲ್ಪ ಹೇಳಿ. ಹೇಳಿ ಹೇಳಿ ಇನ್ನೊಂದ್ಸಲ ಹೇಳಿ.
ತಪಸ್ವಿ ಬೋಧಿಕೋ ಯೋಗಿ ಯೋಧಿಕೋ ತಪಸ್ವಿ ಭ್ಯೋದಿಕೋ ಯೋಗಿ. ತಪಸ್ವಿ ಬೋಧಿಕೋ ಯೋಗಿ. ಪ್ರಾಕ್ಟೀಸ್ ಮಾಡಿ. ಜ್ಞಾನಿ ಬ್ಯೋಪಿ. ಇಲ್ಲಿ ಬರತ್ ನೋಡಿ, ಜ್ಞಾನಿ ಬ್ಯೋಪಿ ಅಂತೀರಾ. ಅಲ್ಲಿ ತಪಸ್ವಿ ಬ್ಯೋ ಅಂದ್ರೆ ಬೋ ಅಂತೀರ ಬರೀ. ಬೋಪಿನೇ ಅಲ್ಲ, ಇಲ್ಲಿ ಕರೆಕ್ಟ್ ಆಗಿ ಹೇಳ್ತೀರಾ, ಜ್ಞಾನಿ ಬ್ಯೋಪಿ ಅಂತೀರಾ. ಅಲ್ಲಿ ತಪಸ್ವಿ ಬ್ಯೋತನೇ ಇದೆ. ತಪಸ್ವಿ ಬ್ಯೋದಿಕೋ ಯೋಗಿ. ತಪಸ್ವಿ ಬ್ಯೋದಿಕೋ ಯೋಗಿ. ಕರೆಕ್ಟ್ ನೋಡಿ. ಜ್ಞಾನಿ ಬ್ಯೋಪಿ ಮತೋದಿಕಃ. ಕರ್ಮಿಭ್ಯಾಚಿದಿಕೋ ಕರ್ಮಿಭ್ಯಾಶ್ಚಾದಿಕೋ ಯೋಗಿ. ಶಾಗೆ ಚಾವತ್ತಿದೆ. ಕರ್ಮಿಭ್ಯಾಶ್ಚಾದಿಕೋ ಯೋಗಿ. ಕರ್ಮಿಭ್ಯಾಚಾದಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಧನ್ಯವಾದಗಳು ಮಾತಾಜಿ. ಸ್ರವಂತಿ ಮಾತಾಜಿ 46ನೇ ಶ್ಲೋಕ ಹೇಳಿ ನೀವು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 46. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಹರೇ ಕೃಷ್ಣ. ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ದು ಹರಿ ಬೋಲ್ ಮಾತಾಜಿ. ವೆಂಕಟೇಶ್ ಪ್ರಭುಜಿ 47ನೇ ಶ್ಲೋಕ ಹೇಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕವಿತಾ ರೆಡ್ಡಿ ಮಾತಾಜಿ ಮತ್ತೆ ಮೇಘಾ ರಮೇಶ್ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. 47ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ 47 ಮಾತಾಜಿ. ಹೌದು. ಮಾತಾಜಿ. ಯೋಗಿನಾಪಿ ಸರ್ವೇಷಾಂ ಮದ್ಗೀತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಾ ಮೇ ಯುಕ್ತತಮೋ ಮತಃ. ಪ್ರಭುಜಿ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ. 2 ಲೈನು ತಪ್ಪು ಬಂತು ಪ್ರಭುಜಿ. ಇನ್ನೊಂದ್ಸಲಿ ಹೇಳಿ. 2ನೇ ಲೈನ್ ಮಾತಾಜಿ. ಅಲ್ಲ, 2 ಲೈನು ಹೇಳಿ. ಫಸ್ಟ್ 2 ಲೈನ್ಸ್. ಮಾತಾಜಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರ ಮಾತಾಜಿ. ಮದ್ಗತೇನಾಂತರಾತ್ಮನ. ಮದ್ಗತೇನಾಂತರಾತ್ಮನ. ಕರೆಕ್ಟ್. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಕವಿತಾ ರೆಡ್ಡಿ ಮಾತಾಜಿ 47ನೇ ಶ್ಲೋಕ ಹೇಳಿ. ಮೇಘಾ ರಮೇಶ್ ಮಾತಾಜಿ 47ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. 47 ಮಾತಾಜಿ. ಹೌದು. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ. ಧನ್ಯವಾದಗಳು ಮಾತಾಜಿ. ಇನ್ನ ಕವಿತಾ ರೆಡ್ಡಿ ಮಾತಾಜಿ 47ನೇ ಶ್ಲೋಕ ಹೇಳಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಯಾರು ಬಾಕಿ ಇದ್ದಾರೆ? ಕವಿತಾ ರೆಡ್ಡಿ ಮಾತಾಜಿ ಇನ್ನೆಲ್ಲದ ಹೇಳಿ ಆಯ್ತಲ್ವಾ? ಎಲ್ರು ಅದಾಯ್ತೇನೆ ಮಾತಾಜಿ. ನಾನೊಮ್ಮೆ ಹೇಳ್ತೀನಿ ಮಾತಾಜಿ 47ನೇ ಶ್ಲೋಕ ಹೇಳಿ. ಎಲ್ಲಾನು ಹೇಳಿ ಮಾತಾಜಿ, 3 ಹೇಳಿ. ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಹೇಳಿ. 47ನೇ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯಾರು ಬೇಕಾದ್ರೂ ಹೇಳ್ಬೋದು. ಭಕ್ತಿ ಶಾಸ್ತ್ರಿಗಳು ಇದೆಯಲ್ಲ. ಹೌದು. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 47. ಯೋಗಿನಾಮಾಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಾ ಮೇ ಯುಕ್ತ ತಮೋ ಮತಃ. ಸರ್ವೇಷಾಂ ದೀರ್ಘ ಬರ್ಲಿಲ್ಲ. ಶ್ರದ್ಧಾವಾನ್ ದಾಗೆ ದೀರ್ಘ ಬರ್ಲಿಲ್ಲ.
ಯೋಗಿನಾಮಾಪಿ ಸರ್ವೇಷಾಂ ಸರಿ ಹೋಯ್ತಾ ಮಾತಾಜಿ? ಶ್ರದ್ಧಾವಾನ್ ಭಜತೆ ಯೋ ಮಾಂ. ಶ್ರದ್ಧಾ ಬರ್ಬೇಕು. ಶ್ರದ್ಧಾವಾನ್ ಭಜತೆ ಯೋ ಮಾಂ ಸರಿ. ನಾಮೇ ಯುಕ್ತತಮೋ ಮತಃ. ಸರಿ ಹೋಯ್ತಾ ಮಾತಾಜಿ? ಹರೇ ಹಾ, ಕೃಷ್ಣ. ಸರಿ ಧನ್ಯವಾದ. ಸರಿ. ನಾನು ಸರಿ ಹೇಳ. ಹೇಳಿ ಹೇಳಿ. ಹರೇ ಕೃಷ್ಣ. ಶ್ಲೋಕ 47. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಸರಿ ಬಂತು. ಮಾತಾಜಿ ನಾನೊಂದ್ಸಲ ಹೇಳ್ತೀನಿ ಮಾತಾಜಿ. ಹೇಳಿ ಮಾತಾಜಿ, ಎಲ್ಲರೂ ಹೇಳಿ ಈ ಶ್ಲೋಕವನ್ನು ಹೇಳದವರು. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಹರೇ ಕೃಷ್ಣ. ಮಾತಾಜಿ ಹೇಳ್ತೀನಿ ಮಾತಾಜಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಸರಿ ಹೇಳಿ ಮಾತಾಜಿ. ಹೇಳ್ತೀನಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ. ಹೇಳಿ ಮತ್ತೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹೇಳಿ ಹೇಳಿ ಮಾತಾಜಿ, ಯಾರ್ಯಾರಿಗೆ ಬೇಕೋ ಹೇಳಿ. ಶ್ಲೋಕ 47. ಯೋಗಿನಾಮೇಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯೋಗೀನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ನಮೇ ಯುಕ್ತತಮೋ ಮತಃ. ಧನ್ಯವಾದಗಳು ಮಾತಾಜಿ. ಸಮೇ ಯುಕ್ತತಮೋ ಮತಃ. ಸಮೇ ಯುಕ್ತತಮೋ ಮತಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ ಮಾತಾಜಿ, ನಾನು ಶ್ಲೋಕ 46 ಹೇಳ ಮಾತಾಜಿ. ಇದು ಬರ್ತದಲ್ಲ, ಹೇಳಿ ಹೇಳಿ. ತಪಸ್ವಿಭ್ಯೋಧಿಕ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮ್ಯಭ್ಯಾಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವ ಅರ್ಜುನ. ಹರೇ ಕೃಷ್ಣ ಮಾತಾಜಿ. ವರ್ಡು ತಪಸ್ವಿ ಬ್ಯೋಧಿಕ ಅಲ್ಲ, ಬ್ಯೋಧಿಕೋ ಯೋಗಿ. ಓಕೆ ಮಾತಾಜಿ, ಪಾಪ ಇದು ಕೈಯಲ್ಲಿ. ಓಕೆ. ಇನ್ ಯಾವ್ದು ಹೇಳ್ತಿದ್ರೆ ರೇಖಾ ವಿಜಯಕುಮಾರ್ ಮಾತಾಜಿ 47ನೇ ಶ್ಲೋಕ ಹೇಳಲಿಕ್ಕಿದ್ರೆ ಹೇಳಿ. ಶೀಲಾದೇವಿ ಮಾತಾಜಿ, ಸುಜಾತ ಮಾತಾಜಿ ಈಗ ಜಾಯಿನ್ ಆದ್ರು. ಸುಜಾತ ಮಾತಾಜಿ ಯಾವ ಶ್ಲೋಕ ಹೇಳ್ತೀರಿ? ಹೇಳ ಮಾತಾಜಿ. ಶ್ಲೋಕ 47. ಹೇಳಿ ಮಾತಾಜಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಎಲ್ಲರದ್ದು ಆಯ್ತು ಅಂತ ಭಾವಿಸ್ತೀನಿ. ಸಾಯಿಲಕ್ಷ್ಮಿ ಮಾತಾಜಿ ಹೇಳಲಿಕ್ಕಿದೆ ಮಾತಾಜಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇವ ಯುಕ್ತತಮೋ ಮತಃ. ಸಮೇ ವಾ ಇಲ್ಲ, ವಾ ಎಲ್ಲಿದೆ? ಸಮೇ ಯುಕ್ತತಮೋ ಮತಃ. ಸಮೇ ಯುಕ್ತತಮೋ ಮತಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಎಲ್ಲರೂ ಒಟ್ಟಿಗೆ ಹೇಳಿ ಇದನ್ನ. ಓಂ ತತ್ಸತೀತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣ ಸಂವಾದೆ ಅರ್ಜುನ ಸಂವಾದೆ ಆತ್ಮ ಸಂಯಮ ಯೋಗೋ ಷಷ್ಠೋಧ್ಯಾಯಃ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಇನ್ನು 20 ನಿಮಿಷ ಇದೆ. ಇನ್ನು 20 ನಿಮಿಷ ಇದೆ. ಏನ್ ಮಾಡೋಣ? 7ನೇ ಅಧ್ಯಾಯ ಶುರು ಮಾಡೋಣ ಮಾತಾಜಿ. ಶುರು ಮಾಡಬಹುದು ಮಾತಾಜಿ. ಒಂದು ಸೊ 7ನೇ ಅಧ್ಯಾಯ ಶುರು ಮಾಡೋಣ. ಅಥ ಸಪ್ತಮೋಧ್ಯಾಯಃ ಜ್ಞಾನ ವಿಜ್ಞಾನ ಯೋಗಃ. ಭಗವದ್ ಜ್ಞಾನ ಆಯ್ತಾ. ನಮ್ಗೆ ಮೊದಲನೇ ಶ್ಲೋಕ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಏನಂತಾರೆ ನೋಡೋಣ. ವರ್ಡ್ಸ್ ಅಂದೆಲ್ಲ ಏನು. ಶ್ರೀ ಭಗವಾನ್ ಉವಾಚ ಮಯ್ಯಾಸಕ್ತ ಮನಃ ಮಯಿ ಆಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಯುಂಜನ್ ಮತ್ ಆಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ಜ್ಞಾಸ್ಯಸಿ ತಚ್ಛೃಣು ಅಂತ ಇದೆ. ಅನುವಾದ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು. ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳು ಅಂತ ಇದೆ. ಯಾವ ತರ? ಆಸಕ್ತ ಮನಸ್ಸಿನಿಂದ ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸ ಮಾಡೋದ್ರಿಂದ ನಮ್ಮಂತವ್ರು ಪರಮಾತ್ಮನನ್ನ ಸಂಪೂರ್ಣವಾಗಿ ಸಂಶಯ ಇಲ್ಲದಂತೆ, ಹೌದ ಇದಾನ ಇಲ್ವಾ ಅನ್ನೋ ಸಂಶಯ ಇಲ್ಲದಂತೆ ತಿಳ್ಕೋಬಹುದು. ಅದ್ ಹೇಗೆ ಅಂತ ಹೇಳ್ಕೊಡ್ತೀನಿ ಕೇಳು ಅಂತ ಇದ್ದಾನೆ. ಕೇಳಿಸ್ಕೊ, ಚೆನ್ನಾಗಿ ಕೇಳಿಸ್ಕೊ ಅಂತ. ಶುರು ಶ್ರವಣ ತುಂಬಾ ಇಂಪಾರ್ಟೆಂಟ್. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ
असंशयं समग्रं मां यथा ज्ञास्यसि तच्छृणु। योगं मय्या श्रीभगवानुवाच मय्यासक्तमनः पार्थ योगं युञ्जन्मदाश्रयः असंशयं समग्रं मां यथा ज्ञास्यसि तच्छृणु। श्रीभगवानुवाच मय्यासक्तमनः पार्थ योगं जन्मदाश्रय समग्रं ಶ್ಲೋಕ 2. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಜ್ಞಾನಂ ते अहं तेहं सविज्ञानम् इदं सविज्ञानम् इदं वक्ष्याम्यशेषतः वक्ष्यामि अशेषतः यत् ज्ञात्वा नेह भूयोन्यत् यत् ज्ञात्वा न इह भूयः अन्यत् ಜ್ಞಾತವ್ಯಂ ಅವಶಿಷ್ಯತೆ. ಅನುವಾದ: ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ. ಎಲ್ಲ ಇಂದ್ರಿಯ ಗೋಚರವಾದ ಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನ ಎರಡನ್ನೂ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಇದನ್ನ ತಿಳ್ಕೊಂಡ್ಬಿಟ್ರೆ ನೀನು ಇರಲ್ಲ ನಿಂಗೆ ತಿಳ್ಕೊಳಕ್ಕೆ ಅಂತ ಹೇಳ್ತಾರೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಶ್ಲೋಕ 3. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಂ ಅಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ ತತ್ವತಃ. ಕಶ್ಚಿತ್ ಮಾಂ
ವೇತ್ತಿ ತತ್ವತಃ. ಅನುವಾದ: ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿರುತ್ತಾನೆ. ಸಾವಿರಾರು ಜನದಲ್ಲಿ ಒಬ್ಬನು ಪರಿಪೂರ್ಣತೆಗೆ ಪ್ರಯತ್ನಿಸಬಹುದಂತೆ. ಪರಿಪೂರ್ಣತೆಯನ್ನು ಸಾಧಿಸಿರುವವರಲ್ಲಿ, ಪರಿಪೂರ್ಣತೆ ಸಾಧಿಸಿರುವವರಲ್ಲಿ ಎಲ್ರಿಗೂ ಗೊತ್ತಾಗಲ್ಲ, ಅದ್ರಲ್ಲೂ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ ಅಂತ ಹೇಳ್ತಾ ಇದ್ದಾನೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಹೇಳಿ, ಎರಡು ಲೈನ್. ಮನುಷ್ಯಾಣಾಂ ಸಹಸ್ರೇಷು ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಶ್ಲೋಕ 4. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಂ ಮೇ ಭಿನ್ನಾ ಪ್ರಕೃತಿರಷ್ಟದ. ಭೂಮಿರಾಪೋ ನಲೋ ವಾಯುಃ. ಭೂಮಿ, ಆಪಃ, ಅನಿಲ, ವಾಯುಃ. ಖಂ ಮನೋ ಬುದ್ಧಿರೇವ ಚ ಬುದ್ಧಿಃ ಏವ ಚ ಅಹಂಕಾರ ಇತಿ ಯಂ ಮೇ ಭಿನ್ನಾ ಪ್ರಕೃತಿರಷ್ಟದ ಪ್ರಕೃತಿಃ ಅಷ್ಟದ. ಅನುವಾದ: ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ ಈ 8 ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಅವನ ಭೌತಿಕ ಶಕ್ತಿಗಳು ಈ 8 ಅಂತ ಹೇಳ್ತಾ ಇದ್ದಾನೆ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಂ ಮೇ ಭಿನ್ನಾ ಪ್ರಕೃತಿರಷ್ಟದ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಂ ಮೇ ಭಿನ್ನಾ ಪ್ರಕೃತಿರಷ್ಟದ. ಅಹಂಕಾರ ಭಿನ್ನ ಪ್ರಕೃತಿ
भूमिरापो नलो वायुः खं मनो बुद्धिरेव च अहङ्कारा इति यं मे भिन्ना प्रकृतिरष्टदा भूमिरापो नलो वायुः मनो बुद्धिरेव च अहङ्कारा इति यं मे प्रकृतिरष्टदा भूमिरापो नलो वायुः खं मनो बुद्धिरेव च अहङ्कारा इति यं मे भिन्ना प्रकृतिरष्टदा भूमिरापो नलो वायुः मनो बुद्धिरेव च अहङ्कारा इति यं मे भिन्ना प्रकृतिरष्टदा. ಹರೇ ಕೃಷ್ಣ. ಇದೊಂದ್ಸಲಿ ಎಲ್ರು ಹೇಳ್ಸಿ ಮಾತಾಜಿ. ಅಕ್ಷತಾ ಮಾತಾಜಿ ಹೇಳಿ. ಅಕ್ಷತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಣ್ಣ ಗಿಡ ಅಂತ ಹೊಡ್ಕೊಂಡು ಕೂತೀನಿ ನಾನು. ವಾಚ ಮಯ್ಯಾ ಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಮ ಯಥಾ ಜ್ಞಾಸಿ ತಚ್ಛೃಣ ಮಾಮ ಮಾತಾಜಿ. ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಚಲ್ಮಂತಿಂತೆ ನಾನು ನಿನ್ ಬಾಪ ಉಸುರಾನ ಬಂತಂದ್ರೆ ಮತ್ ಹೊಡೆದೋಗ್ಬಿಡ್ತೀನಿ ನೋಡ್. ಮತ್ತ ಕಾಣಂಗಿಲ್ಲ. ಇವ್ರ ಮಂದಿ ಗಲಾಟೆ. ಮೇಘ ರಮೇಶ್ ಮಂದಿ. ಮೇಘ ರಮೇಶ್ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಮಾತಾಜಿ. ಶ್ರೀ ಭಗವಾನುವಾಚ ಮಯಾ ಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಸಿ ತಚ್ಛೃಣು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ. ಚಂದ್ರಕಲಾ ಮಾತಾಜಿ. ಶ್ಲೋಕ 1 ಹೇಳಿ. ಶ್ರೀ ಭಗವಾನ್ ವಾಚ ಮಯಾ ಸಕ್ತಮನ ಪಾರ್ಥ ಯೋಗಂ ಜನ್ಮದಾಶ್ರಯಃ ಅಸಂಶಯಂ ಸಂಭ್ರಗಂ ಯಥಾ ಜ್ಞಾನಸಿ ತಕ್ಷುಣು. ಹರೇ ಕೃಷ್ಣ ಮಾತಾಜಿ. ಸಮಗ್ರಂ ಮಾಂ. ಆಮೇಲೆ ಇಲ್ಲಿ ಜ್ಞಾಸ್ಯಸಿ 4ನೇ ಲೈನ್. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಕವಿತಾಮಣಿ ಮಾತಾಜಿ. ಕವಿತಾಮಣಿ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಅಲ್ಲ, 2ನೇ ಶ್ಲೋಕ. 2ನೇ ಶ್ಲೋಕ. ಶ್ಲೋಕ 2. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಶೇಷತಃ ಯಜ್ಞಾತಾನೇಹ ಭೂಯೋನ್ಯತ್ ಜ್ಞಾನತವ್ಯಮವಶಿಷ್ಯತೆ. ಜ್ಞಾತವ್ಯಂ ಅವಶಿಷ್ಯತೆ. ಜ್ಞಾನವ್ಯಮವಶಿಷ್ಯತೆ. ಜ್ಞಾನವ್ಯ ಅಲ್ಲ, ಜ್ಞಾತವ್ಯ. ಜ್ಞಾತವ್ಯ ಮವಶಿಷ್ಯತೆ. ಜ್ಞಾತವ್ಯಮವಶಿಷ್ಯತೆ. ಜ್ಞಾತವ್ಯಮವಶಿಷ್ಯತೆ. ಕವಿತಾಮಣಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ज्ञानं देहं सविज्ञानम् इदं वक्ष्याम्यशेषतः यज्ञात्वानेह भूयोऽन्यतव्यमवशिष्यते। हरे कृष्ण माताजी। ಮೇಘಾ ರಮೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಹೇಳಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 2 ಹೇಳಿ ಮಾತಾಜಿ. ಶ್ಲೋಕ 2. ಜ್ಞಾನಂ ತೇಹಂ ಸವಿವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯಥ ಜ್ಞಾತವ್ಯಮವಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಫಸ್ಟ್ ಲೈನ್ ಅಲ್ಲಿ ಸವಿ ವಿಜ್ಞಾನಂ ಅಲ್ಲ, ಸವಿಜ್ಞಾನ ಅಷ್ಟೇ ಇರೋದು. ಸವಿ ವಿಜ್ಞಾನ ಇಲ್ಲ, ಸವಿಜ್ಞಾನ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಂದಿನಿ ಮಾತಾಜಿ ಹೇಳ್ತಿದ ಮಾತಾಜಿ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ ಶ್ಲೋಕ ಮಾತಾಜಿ? ಯಾವ ಶ್ಲೋಕ ಮಾತಾಜಿ? ಶ್ಲೋಕ ಯಾವ್ದು ಮಾತಾಜಿ? ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವ್ಯಾಕ್ಷ್ಯಾಮ್ಯ ಶೇಷತಃ ಜ್ಞಾನತ್ವನೇಹ ಭೂಯೋ ನ ಜ್ಞಾತ್ ಜ್ಞಾನತವ್ಯಂ ವಶಿಷ್ಯತೆ. ಮಾತಾಜಿ 3ನೇ ಲೈನು ಯಜ್ಞಾತ್ವ. ಯಜ್ಞಾತ್ವ ನೇಹ ಭೂಯೋನ್ಯ ಜ್ಞಾತವ್ಯಂ. ಹೇಳ ಮಾತಾಜಿ. ಹೇಳಿ. ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ವಶಿಷ್ಯತೆ. ಹಂಗ ಹೇಳ್ಬಾರ್ದು. ಜ್ಞಾತವ್ಯಂ ಅಂದ್ರೆ ಅವಶಿಷ್ಯತೆ ಹೇಳ್ಬೇಕು, ಇಲ್ಲಾಂದ್ರೆ ಜ್ಞಾತವ್ಯಂ ಅವಶಿಷ್ಯತೆ. ಜಾಯಿನ್ ಆದ್ರೆ ಮಾತಾಜಿ ನೀವು ಇದು ಮಾಡ್ತಾ ಇರ್ತೀರಾ ಅಂತ. ಓಕೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ ಕೂಡ ಈಗ ಜಾಯಿನ್ ಆದ್ರು. ಹೌದು, ಇದೇ ಶ್ಲೋಕ ಹೇಳಿ ಮಾತಾಜಿ. ಯಾವ್ದು ಮಾತಾಜಿ? ಸೆಕೆಂಡ್ ಒನ್. ಹರೇ ಕೃಷ್ಣ. ಹೌದು ಮಾತಾಜಿ. ಹೇಳ್ತೀನಿ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಎಲ್ರು ಈಗ ಜಾಯಿನ್ ಆದದ್ದು. ಅದನ್ನೇ ಶ್ಲೋಕನೇ ಹೇಳಿ. ಇಲ್ಲ, ನಾನು ಸ್ವಲ್ಪ ಹೊತ್ತಾಯ್ತು, ಮನೇಲಿ ಗಲಾಟೆ ಇತ್ತು ಅಂತ ಸುಮ್ಮನೆ ಕೇಳ್ತಾ ಕೂತಿದ್ದೆ ಅಷ್ಟೇ. ಹೇಳ್ತೀನಿ ಮಾತಾಜಿ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾ ನೇಹ ಭೂಯೋ ಜ್ಞಾತವ್ಯಮವಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಸರಿ ಬಂತು. ಧನ್ಯವಾದಗಳು. MN ಸಾಯಿಲಕ್ಷ್ಮಿ ಮಾತಾಜಿ 3ನೇ ಶ್ಲೋಕ ಹೇಳಿ. MN ಸಾಯಿಲಕ್ಷ್ಮಿ ಮಾತಾಜಿ. ಮನುಷ್ಯಾಣಾಂ ಸಹಸ್ರೇಷು ಕಚ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಚ್ಚಿನ್ ವೇತ್ತಿ ತತ್ವತಃ. ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಕಚ್ಚಿನ್ಮಾಂ ವೇತ್ತಿ ತತ್ವತಃ. ತತ್ವತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ತತ್ವತಃ. ಈಗ ಹೇಳಿ. ನಿರ್ಮಲಾ ಮಾತಾಜಿ. ಅವರು ಈಗ ಬಂದ್ರ? ಮಾತಾಜಿ ಹೇಳ್ತೀನಿ ಮಾತಾಜಿ. ಸೆಕೆಂಡ್ ಬ್ಯಾಚ್ ಆಗೋಯ್ತೀಗ. ಒಂದ್ ಬ್ಯಾಚ್ ಬಂದವರೆಲ್ಲ ರಿಲೀವ್ ಆಗಿದ್ದಾರೆ. ಹೇಳಿ ಮಾತಾಜಿ. ಮನುಷ್ಯಾಣಾಂ ಸಹಸ್ರೇಷು ಕಚ್ಚಿತ್ ಯತಸ್ತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಚ್ಚಿತ್ ಮಾಂ
ಮೇತಿ ತತ್ವತಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಮೂರನೇದ ಮಾತಾಜಿ? ಮಾತಾಜಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ, ಶ್ಲೋಕ 4 ಹೇಳಿ. ಮಾತಾಜಿ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಾಷ್ಟ್ರದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ, ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಮಾತಾಜಿ ನಾ ಹೇಳ್ಬೇಕಾ? ಒಬ್ಬರಾದ ಮೇಲೆ ಒಬ್ಬರು ಹೇಳಿ. ಈಗ ಯಾರು ಹೇಳ್ತಾರೆ? ಈಗ ರಾಜೇಶ್ವರಿ ಮಾತಾಜಿ ಹೇಳಿ. ಓಕೆ. ಶ್ಲೋಕ 4. ಭೂಮಿರಾಪೋರ್ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಟದ. ರಷ್ಟದ ಇಲ್ಲ, ಸರಿ ಇದೆ. ರಷ್ಟದಾನೆ ಟಾವತ್ತೆ ಅದು. ಓಕೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 4ನೇ ಶ್ಲೋಕ ಎಷ್ಟನೇ ಮಾತಾಜಿ? 4ನೇ ಶ್ಲೋಕ. ಶ್ಲೋಕ 4. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಟದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸುಜಾತ ಮಾತಾಜಿ. ಸುಜಾತ ಮಾತಾಜಿ. ಶ್ಲೋಕ 4. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಟದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಟದ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪ್ರಭುಜಿ ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ ಹೇಳ್ತೀರಾ? ಹೇಳಿದ್ರಲ್ವಾ? ಹೌದು, ಹೇಳಿದ್ರು ಮಾತಾಜಿ. ಮೂರನೇದು ಹೇಳಿದ್ರು, ಇನ್ನೊಂದು ಹೇಳಿ. ಹೌದು, 4ನೇದು ಬೇಕಿದ್ರೆ ಹೇಳಿ. ಲಕ್ಷ್ಮೀ BB ಮಾತಾಜಿ, ನಂದಿನಿ ಮಾತಾಜಿ ಈಗ ಜಾಯಿನ್ ಆದವರು. ಈಗ ಜಾಯಿನ್ ಮಾತಾಜಿ. 5th one ಹೇಳ? 5th one ಅಲ್ಲ ಮಾತಾಜಿ. ಬೇಡಪ್ಪ, 5th one ಮಾಡಿಲ್ಲ. ಹೌದಾ? ಸರಿ ಮಾತಾಜಿ. ಸಾರಿ, ಗೊತ್ತಿಲ್ಲ, ಆಗಾಗಿದೆಯೇನೋ ಅನ್ಕೊಂಡಿದ್ದೆ. ಅಲ್ಲ, 6ನೇ ಅಧ್ಯಾಯ ರಿವಿಷನ್ ಮಾಡಿದ್ವಿ. ಅದಾದ್ಮೇಲೆ ಇನ್ನು ಟೈಮ್ ಇತ್ತು ಅಂತ ಇದನ್ನ 4 ಶ್ಲೋಕ ಮಾಡಿದ್ವಿ. 7ನೇ ಅಧ್ಯಾಯನ ಮಾತಾಜಿ ಇದು? 7ನೇ ಅಧ್ಯಾಯ. ಹೇಳ ಮಾತಾಜಿ. 4ನೇದು ಹೇಳಿ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಾಷ್ಟ್ರದ. ಪ್ರಕೃತಿರಷ್ಟದ ಅಷ್ಟೇ. ಪ್ರಕೃತಿರಷ್ಟ್ರದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇನ್ನು ಆಯ್ತು ಮಾತಾಜಿ. ಎಲ್ಲರದ್ದು ಒಮ್ಮೆ ಆಯ್ತಲ್ವಾ? ಎಲ್ಲರಿಗೂ ಚಾನ್ಸ್ ಸಿಕ್ಕಿತಲ್ವಾ? ಎಲ್ಲರೂ ಹೇಳಿದ್ರಲ್ವಾ? ಮೂರನೇ ಶ್ಲೋಕ ಹೇಳಿ. 4ನೇದು ಹೇಳ? ಹೇಳಿ ಮಾತಾಜಿ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ಭಿನ್ನ ಪ್ರಕೃತಿರಷ್ಟದ. ದೀರ್ಘ ನೋಡಿ. ಭಿನ್ನ ನಾ ಇದೆ ನೋಡಿ. ಭಿನ್ನ ಪ್ರಕೃತಿರಷ್ಟದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭೂಮಿರಾಪೋ ನಲೋ ವಾಯು
ಕಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಟದಾ. ಇತಿ ಎಮ್ಮೆ ತೀನು ದೀರ್ಘ ಇದೆ. ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಟದಾ. ಹರೇ ಕೃಷ್ಣ ಮಾತಾಜಿ. ಹೇಳಿ. 3ನೇ ಶ್ಲೋಕ ಇದೆ. ಹೇಳಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತಿ ತತ್ವತಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಈ ಸಲ ಏಕಾದಶಿಗೆ ನಮ್ಮಲ್ಲಿ 1 hour ಎಕ್ಸ್ಟ್ರಾ ಮಾಡೋಣ. ಮಾತಾಜಿ ಮಾಡ್ಬೋದು. ಯಾವಾಗ ಮಾತಾಜಿ ಅದು ಜಾಯಿನ್ ಆಗ್ತಾರ? ಎಲ್ರು ಫಸ್ಟ್ ಅದನ್ನ ಕೇಳ್ಕೋಬೇಕು. ಮಾತಾಜಿ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಿತ್ತು ಮಾತಾಜಿ. ಎಷ್ಟನೇ ತಾರೀಕು ಹೋಗ್ತದೆ ಅದು ಏಕಾದಶಿ? 6 ಅಧ್ಯಾಯ ಆಗಿದೆ ನಮ್ದು. 6 ಅಧ್ಯಾಯ ಓದೋಣ ಸಾಕು. ಓಕೆ ಮಾತಾಜಿ. ಮತ್ತು ಇದು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ತಿದ ಮಾತಾಜಿ ಟೈಮಿಂಗ್? ಬೇಗ ಎಷ್ಟೊತ್ತಿಗೆ? 13ನೇ ತಾರೀಕು ಮಾತಾಜಿ ಏಕಾದಶಿ. ಅದೇ 13 ಏಕಾದಶಿ ಬುಧವಾರ ಬೀಳುತ್ತೆ. ಬುಧವಾರ ಬರುತ್ತೆ. ಅದಕ್ಕೆ ಈಗ ಇಲ್ಲಿ ನಾವು ಮಾಡೋದಾದ್ರೆ ಇವ್ರದ್ದು ಅಲ್ಲಿ ಹಾಕಿದ್ದೀನಿ ಏಕಾದಶಿನಲ್ಲಿ. ಅಲ್ಲಿ ಹಾಕ್ಲಾ ಬೇಡವಾ ಅಂತ ನಿಮ್ಮ ಸಜೆಷನ್ ಕೇಳ್ತಾ ಇದ್ದೀನಿ. ನಮ್ದು ಮಾಮೂಲಿ ಮಾಡ್ತೇವಲ್ಲ ಮಾತಾಜಿ, ನೇತ್ರ ಮಾತಾಜಿ ಇದ್ರಲ್ಲಿ. ಹೌದೌದು ಹೌದು. ಅದ್ರಲ್ಲಿ ಇಲ್ಲಿ ಕೆಲವ್ರದ್ದು ಹಾಕಿದ್ದೀನಿ. ಅವರು ಹೇಳಿದ್ರಲ್ಲ 2 ವಾರ ಅವ್ರದ್ದು ಹಾಕಿದ್ದೀನಿ. ಇಲ್ಲಿ ನಾವ್ ಮಾಡೋದಾದ್ರೆ ಅಲ್ಲಿ ಹಾಕೋದ ಬೇಡ, ಅಲ್ಲಿ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇಲ್ಲಿ ನಾವು ಎಷ್ಟು 1ನೇ ಅಧ್ಯಾಯದಿಂದ 7ನೇ ಅಧ್ಯಾಯ ತನಕ ಮಾಡ್ಬೋದಲ್ವಾ? 7 ಆಗ್ಬಿಡುತ್ತೆ ನಾವು ಅಷ್ಟೊತ್ತಿಗೆ. ಹೌದು, ಮುಕ್ಕಾಲ ಆಗಿರುತ್ತೆ. 30 ಶ್ಲೋಕ ಇದೆ ಅಷ್ಟೇ ಅದು. 7 ಮತ್ತೆ ನಾವು 7 o'clock ಸ್ಟಾರ್ಟ್ ಮಾಡಿದ್ದು 9 o'clock ಫಿನಿಶ್ ಆಗ್ಬೋದು ಮಾತಾಜಿ. ಹಾಗೆ ಮಾಡ್ಬೋದು. 1 ಗಂಟೆ ಬೇಗ ಸ್ಟಾರ್ಟ್ ಮಾಡ್ಬೇಕು. 1 hour ಮುಂಚೆ ಶುರು. ಹೌದು ಹೌದು ಹೌದು. 7 ಶುರು ಮಾಡಿದ್ರೆ ಹೌದು ಸಾಕಾಗತ್ತೆ. 2 hours ಸಾಕು. ಸಾಕು ಸಾಕು. ಹಾಗೆ ಮಾಡುವ. ಎಲ್ಲರಿಗೂ ಓಕೆನಾ ಮಾತಾಜಿ? ಯಾವಾಗ ಮಾತಾಜಿ? ಡೈಲಿನಾ ಮಾತಾಜಿ? ಅಲ್ಲಪ್ಪ, ಡೈಲಿ ಅಲ್ಲ. ಏಕಾದಶಿ ದಿವಸ 13ನೇ ತಾರೀಕು ಏಕಾದಶಿ ಆಯ್ತಾ? ನಿಮ್ಗೆ ಅಲ್ಲಿ ಹಾಕಿದ್ದೆ ನೋಡಿ. ಹಾಕಿ ಮಾತಾಜಿ, ಮಾಡಿ ಮಾತಾಜಿ. ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಅಲ್ಲೂ ಬೇಕಾದ್ರೆ ಹೇಳೋಗಿದ್ರೆ ಹೇಳಿ. ಈ ಸಲ ಹಾಕಿದ್ದೀನಿ ಹೇಳಿ. ಅಲ್ಲೂ ಜನ ಜಾಸ್ತಿ ಆಗಿದ್ದಾರೆ. ಅಲ್ಲೂ ಇನ್ನು ಯಾರ್ಯಾರು ಕೇಳ್ತಾನೆ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ಸೆಪರೇಟ್ ಆಗಿ ಮಾಡೋಣ ಅಂತ ಮಾತಾಜಿ ಕೇಳಿದ್ದೆ ಲಾಸ್ಟ್ ಟೈಮ್. ಅವ್ರು ಮಾಡೋಣ ಅಂದ್ರು. ಸೊ ಇಲ್ಲಿ ಎಲ್ಲರೂ ಹೇಳ್ಬೋದು. ನಮ್ಮ ಶ್ಲೋಕ ಗ್ರೂಪ್ ಅವ್ರು ಅಷ್ಟು ಜನೂ ಹೇಳ್ಬೋದು. ಹೌದು ಮಾತಾಜಿ, ಹೇಳಿ ಮಾತಾಜಿ. ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಶ್ಲೋಕ ಕೊಡಿ ಮಾತಾಜಿ. ಎಷ್ಟು ನಂಬರ್ ಇವಾಗ 7 ಅಧ್ಯಾಯ ತನಕ ಟೋಟಲ್ ನಂಬರ್ ಆಫ್ ಶ್ಲೋಕಸ್ ತಗೋತೀನಿ. ಎಷ್ಟು ಜನ ಇದ್ರು ಡಿವೈಡ್ ಮಾಡ್ಬಿಡ್ತೀನಿ. ಹೇಳಿದ್ರೆ ಸಾಕು ಮಾತಾಜಿ. ಒಬ್ಬೊಬ್ಬರಿಗೆ 10 ಶ್ಲೋಕ ಬಂದ್ರೆ ಸಾಕಲ್ವಾ ಮಾತಾಜಿ? 10 ಹೇಳ್ಕೊಂಡು ಆಮೇಲೆ ಮತ್ತೆ ರಿಪೀಟ್ ಮಾಡ್ಬೋದು. ಹೌದು ಮಾತಾಜಿ. ಹಾಗೆ ಮಾಡೋಣ ಮಾತಾಜಿ. ಅಟೆಂಡೆನ್ಸ್ ಹಾಕ್ಬೋದಾ? ನಾವು ಲಾಸ್ಟ್ ಅಲ್ಲಿ ಬಂದ್ವಿ. ಹಾಕ್ತಿವಿ. ಅದಕ್ಕೆ ನಾವು ಮಾಡೋಣ. ಎಲ್ಲರೂ ಜಾಯಿನ್ ಆಗ್ತೀರಲ್ವಾ ಬೇಗ? ಮಾತಾಜಿ ಎಷ್ಟು ಗಂಟೆಗೆ ಮಾತಾಜಿ? 7 ಗಂಟೆ ಒಳಗ್ ಜಾಯಿನ್ ಆಗ್ಬಿಡಿ. 6:45 ಅನ್ಕೊಂಡೆ. ಸಂಜೆ ಮಾತಾಜಿ, ಬೆಳಿಗ್ಗೆ ಮಾತಾಜಿ? ಅದೇ ನಮ್ ಕ್ಲಾಸ್ ಕಂಟಿನ್ಯೂ ಮಾಡ್ತೀವಲ್ಲ ಅದಕ್ಕೆ. ಓಕೆ ಮಾತಾಜಿ. ಅದು ಬೆಳಿಗ್ಗೆ 10 ಗಂಟೆಗೆ. ಅದು ನೇತ್ರ ಮಾತಾಜಿ. ಯಾರು ಕೇಳಿದ್ದೀಗ? ರಾಜೇಶ್ವರಿ. ರಾಜೇಶ್ವರಿ ಇದೆ. ಕೆಲವ್ರದ್ದು ಮಾತ್ರ ಹಾಕಿದೀನಿ ಮಾತಾಜಿ. ಎಲ್ರದ್ದು ಫಸ್ಟ್ ಇದಕ್ಕೆ ಕೊಟ್ರು ಹೆಸರು. ಅವ್ರದ್ದು ಕಂಟಿನ್ಯೂ ಆಗ್ತಾ ಇದೆ. ಓಕೆ, ನಾನು ಹೇಳ್ತೀನಿ ಮಾತಾಜಿ. ನನ್ಗೆ ನಮ್ಮಲ್ಲಿ ಹೇಳೋಣ, ನಮ್ ಶ್ಲೋಕ ಕ್ಲಾಸ್ ಎಲ್ಲ ಹೇಳೋಣ. ಓಕೆ ಮಾತಾಜಿ. ಓಕೆ, ಧನ್ಯವಾದ. ಎಂಡ್ ಮಾಡೋಣ ಮಾತಾಜಿ. ನಾನು ಇದಾಗ್ತಾ ಇದ್ದೇನೆ ಮಾತಾಜಿ. ಹಾಕಿ. ವಾಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಏನಾದ್ರು ತಪ್ಪಾಗಿದ್ರೆ ಎಲ್ಲ ಗುರುಗಳು ಕ್ಷಮಿಸ್ಲಿ ನಮ್ಮನ್ನ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಅನಂತ ವೈಷ್ಣವ ವೃಂದ ಕಿ ಜೈ. ರಾಮ್ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು ಕೃಷ್ಣ. ಮಾತಾಜಿ. ನಾಳೆ ಇಲ್ಲ ನಾಳೆ ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ ಮಾತಾಜಿ. ಹರೇ ಲಿಸ್ಟ್ ಕೃಷ್ಣ. ಕೊಡ್ತೀನಿ ನಾನು, ಆಮೇಲೆ ಹಾಕಿ ಮಾತಾಜಿ. ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಗೆ ಧನ್ಯವಾದಗಳು ಹಾಕಿದ್ದೀನಿ. ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಧನ್ಯವಾದ ಹೇಳ್ತೀರಲ್ಲ, ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ. ಏಕಾದಶಿಗೆ ಹೇಳ್ತೀರ ತಾನೆ 10 ಗಂಟೆ? ಹಾ ಹೇಳ್ತೀನಿ ಮಾತಾಜಿ. ಮಾತಾಜಿ ಯಾವತ್ತು? 13ನೇ ತಾರೀಕು. ಮಾತಾಜಿ ನಾನು ಹೇಳ್ತೀನಿ. ನಿಮ್ದು ಹಾಕಿದಿ. ಲಾಸ್ಟ್ ಮಾತಾಜಿ. ಯಾರ್ಯಾರ ಹೆಸರು ಕೊಟ್ಟಿದ್ರು ಅವ್ರದೆಲ್ಲ ಇದೆ. ಶ್ರವಂತಿದು ಒಂದ್ ಬಿಟ್ಟಿದ್ಯೇನೋ, ಅವ್ರದೊಂದು ಹಾಕ್ಬೇಕು. ಮಾತಾಜಿ ಇಲ್ಲೇ ಶ್ಲೋಕ ಕ್ಲಾಸ್ ಅಲ್ಲೇ ಹೇಳ್ತೀವಿ ಮಾತಾಜಿ. ಇಲ್ಲೇ ಹೇಳ್ತೀರಾ? ಅಲ್ಲಿ ಹೇಳಲ್ವಾ? ಇಲ್ಲ ಮಾತಾಜಿ, ಇಲ್ಲೇ ಹೇಳ್ತೀನಿ ಮಾತಾಜಿ. ವೆರಿ ಗುಡ್. ಅದಕ್ಕೆ ನಮ್ಮ ಕ್ಲಾಸ್ ಅಂದ್ರೆ ನಮಗ್ ಸ್ವಾತಂತ್ರ್ಯ. ಬಾಕಿರ್ ಹೇಳ್ತೀರ ತಾನೆ? ಮಾತಾಜಿ ನಮ್ಗಂದ್ರೆ ಅದೇ ಟೈಮಿಂಗ್ ಅಲ್ಲ ಮಾತಾಜಿ. ಹೇಳ್ದಷ್ಟು ಒಳ್ಳೇದು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹಾ? ಟೈಮಿಂಗ್ ಮಾತಾಜಿ ನಮ್ ಕ್ಲಾಸ್ದು ನಮ್ ರೆಗ್ಯುಲರ್ ಕ್ಲಾಸ್ ಅದೇನೆ 6:45 7ಕ್ಕೆ ಶುರು ಮಾಡೋಣ ನಾವು. ಬೆಳಿಗ್ಗೆ ಇರಲ್ಲಲ್ಲ ಮಾತಾಜಿ 10ಗೆ? ಬೆಳಗ್ಗೆ 10 ಗಂಟೆಗೆ ಇದೆ. ಅಲ್ಲಿ ಅವ್ರದ್ದು ನೇತ್ರ ಮಾತಾಜಿ ಲಿಂಕಲ್ ಇದೆ, ಅದು ಇದೆ. ಇಲ್ಲಿ ಮಾಡೋಣ ಅಂತ ನಮ್ದು. ಮಾತಾಜಿ ನಾನು ಹೇಳ್ತೀನಿ. ಫೋನಲ್ಲಿ ಮಾತಾಡ್ತಾ ಇದ್ದೆ, ಗೊತ್ತಾಗ್ಲಿಲ್ಲ. ರಾತ್ರಿ ಕ್ಲಾಸ್ ನಲ್ಲಿ ಹೇಳ್ತೀನಿ ನಾನು. ಶ್ಲೋಕ ಕ್ಲಾಸ್ ಬಂದವ್ರಿಗೆಲ್ಲ ಯಾರು ಯಾವಾಗ ಜಾಯಿನ್ ಆಗ್ತಾರೋ ಅವರ ಜನಕ್ಕೆ ಸಿಕ್ಕತ್ತೆ. ಆಯ್ತು ಇವತ್ತು ನೋಡಿ ಮಾತಾಜಿ. ರಿವಿಷನ್ ಆದಾಗ ಕಮ್ಮಿ ಜನ ಇದ್ರು, ಎಲ್ಲರಿಗೂ 3-4 ಶ್ಲೋಕಗಳು ಸಿಕ್ತು ಆರಾಮ. ಅದು ಅದೇ ಹೇಳಿದ್ನಲ್ಲ, ಮನೇಲಿ ಜನ ಬಂದಿದ್ದಾರೆ, ಅಟೆಂಡ್ ಮಾಡಕ್ಕಾಗಿಲ್ಲ. ಕೊನೆಗೆ ಒಂದೇ ಕ್ಲಿಕ್ ಆಗಿತ್ತು. ಅದೇ ಇರುತ್ತೆ ಫ್ಯಾಮಿಲಿ ಅಂದ್ರೆ. ಮಾತಾಜಿ ಮತ್ತೆ ಶ್ಲೋಕ ಹೇಳ್ಬೇಕಾದ್ರೆ ಫಾಸ್ಟ್ ಆಗಿ ಹೇಳ್ಬೇಕಾ? ಡೈಲಿ ಹೆಂಗ್ ಹೇಳ್ತೀವಿ ಹಂಗ್ ಹೇಳ್ಬೇಕಾ ಅವತ್ತಿನ ದಿನ? ಸ್ಪಷ್ಟವಾಗಿ ತಪ್ಪಿಲ್ದೆ ಹೇಳಿ. ನಿಧಾನಕ್ಕೆ ಹೇಳಿದ್ರು ತೊಂದ್ರೆ ಇಲ್ಲ, ತಪ್ಪಿರ್ಬಾರ್ದು ಅಷ್ಟೇ. ನಿಧಾನಕ್ಕೆ ಹೇಳಿ. ಈಗ ಮಾತಾಜಿ ಅವ್ರು ಹೇಗೆ ಇವಾಗ ಟೀಚ್ ಮಾಡ್ತಾರೆ ಹಾಗೇನೆ ಹೇಳಿ, ಅದೇ ಟ್ಯೂನ್ ಅಲ್ಲಿ. ಓಕೆ ಮಾತಾಜಿ. ಆದಷ್ಟು ಪ್ರಯತ್ನ ಪಡಿ. Okay. ತಪ್ಪಿರ್ಬಾರ್ದು ಮೇನ್ ಆಗಿ. ಟ್ಯೂನ್ ಅಂದ್ರೆ ಶ್ಲೋಕ ಇಷ್ಟಿಷ್ಟು ಶ್ಲೋಕ ಅಂತ ಕೊಡ್ತೀರಾ ನಾವು ಪ್ರಾಕ್ಟೀಸಿಗೆ? ಎಷ್ಟ್ ಜನ ಜಾಯಿನ್ ಆಗ್ತಾರೆ ನೋಡ್ತೀನಿ. ಹ್ಮ್ sir, ಫಸ್ಟ್ ಹ್ಮ್ 10 ಶ್ಲೋಕಗಳು ಕೊಡ್ತೀನಿ, ಹೇಳ್ತಾ ಬನ್ನಿ. ಮತ್ತೆ ಉಳಿದ್ರೆ ತಿರ್ಗಾ ನೀವುಗಳೇ ಹೇಳಿ ಅಷ್ಟೇ. ನಾನು ಮಾತಾಜಿನೂ ಹೇಳ್ತೀನಿ ಜೊತೆಗೆ. ಓಕೆ ಮಾತಾಜಿ. ಓಕೆನಾ? ಹರೇ ಕೃಷ್ಣ ಮಾತಾಜಿ. ಎಲ್ಲಾರು ಸೆಲೆಬ್ರೇಟ್ ಮಾಡೋಣ. ಮಾತಾಜಿ ನಾಳೆ ಶ್ಲೋಕ ಕೊಟ್ರೆ ನಮ್ಮದು ಸಣ್ಣ ಪಾಪ ಐತಿ ಮಾತಾಜಿ, ಕೆಲಸ ಬಹಳ ಆಗ್ತೈತಿ. ಅದ್ರಾಗ ಮತ್ತೆ ಕಲಿತೀನಿ. ನಾಳೆನೇ ಹೇಳ್ತೀರಾ ನೀವ್ ಇಷ್ಟ ಶ್ಲೋಕ ಅಂತ ನಮಗೆ? ನಿಮ್ಗ ಅದನ್ನ ನಾಳೆ ಶನಿವಾರ, ನಾಳೆ ರಜಾ ಅಲ್ಲ ನಮ್ಗೆ. ಇರಲ್ಲ ಸೋಮವಾರ ಮತ್ತೆ ಹೊತ್ತಿಗೆ ಹೇಳ್ತೀನಿ. ಓಕೆ ಮಾತಾಜಿ, ಧನ್ಯವಾದಗಳು. ಲಿಸ್ಟ್ ಹಾಕ್ಬಿಡಿ ಮಾತಾಜಿ, ಲಿಸ್ಟ್ ಹಾಕ್ಬಿಡಿ ಮಾತಾಜಿ. ಆಮೇಲಿಂದ ಅಲ್ಲ ಇಲ್ಲಿ ಕೆಲವರು ಬರೋದೇ ಇಲ್ವಲ್ಲ ಮಾತಾಜಿ ಶುರುಲಿ. ಇಲ್ಲ ನೀವ್ ಹೇಳಿ ಮಾತಾಜಿ, ಹಾಕ್ಬಿಡಿ ಮಾತಾಜಿ. ಅಲ್ಲ ಇವಾಗ ನಮ್ಗೆ ಶುರುದಲ್ಲಿ ಬರೋದಿಲ್ಲ ನೋಡಿ ಕೆಲವರು, ಆಮೇಲೆ ಜಾಯಿನ್ ಆಗ್ತಾರೆ. ಮಾತಾಜಿ ನಾವು ಮಂಡೇ ದಿವಸ ಕೇಳುವ ಮಾತಾಜಿ. ಮಂಡೇ ದಿವಸ ಕೇಳಿ ಮತ್ತೆ ನೋಡುವ ಅಷ್ಟೇ. ಒಂದು ಸ್ಕ್ರೀನ್ ಶಾಟ್ ತಗೊಂಡು ಇವ್ರದ್ದೆಲ್ಲ ಹೆಸರು ಸಿಗ್ತದಲ್ವಾ ನಮ್ಗೆ, ಆ ರೀತಿಯಾಗಿ ನೋಡುವ ಏನಂತ ಅಲ್ವಾ ಮಾತಾಜಿ? ಮಂಡೇ ಮಾಡಿ ಟ್ಯೂಸ್ಡೇ ಬೇಕಾದ್ರೆ ಹಾಕ್ಬೋದು ಅಲ್ವಾ ಮಾತಾಜಿ? ಅದ್ರಲ್ಲಿ ನನ್ನ ಹೆಸರು ಎಡಿಟ್ ಮಾಡಿದ್ದಿಲ್ಲ ಮಾತಾಜಿ. ಯಾವ್ದ್ರಲ್ಲಿ? ಅದು ರೇಖಾ ಮಾತಾಜಿ ಅವರು ಅವ್ರ ಬದ್ಲಿ ಹೇಳಿದ್ದೆ ಮಾತಾಜಿ. ಇಲ್ಲ ರೇಖಾ ಮಾತಾಜಿಗೆ ಇದೆ, ಅವರು ಎಲ್ಲ ಹಳಬ್ರಲ್ಲ. ಅಲ್ಲ ಹೋದ್ಸತಿ ನನ್ನ ಹೆಸರು ಅದ್ರಲ್ಲಿ ಇಲ್ಲ ಎಡಿಟ್ ಮಾಡ್ಲಿಲ್ಲ ನಾನು, ಹಂಗೆ ಅವ್ರ ಹೆಸರೇ ಇತ್ತು. ಆಯ್ತು ಮಾತಾಜಿ, ಅದ ಹಂಗೆ ಬಂದಿದೆ. ಇಲ್ಲಿ ಶ್ಲೋಕ ಕ್ಲಾಸ್ ಅಲ್ಲಿ ನೋಡೋಣ, ಅಲ್ಲೂ ಜಾಯಿನ್ ಆಗಿ. ಅಲ್ಲಿ ಯಾರನ್ನ ಅರ್ಜೆಂಟ್ ಆದ್ರೆ ಚಾನ್ಸ್ ಕೊಡ್ತೀನಿ ಹೇಳಿ. ಮಾತಾಜಿ ಮೀಟಿಂಗ್ ಎಂಡ್ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಪ್ರವೀಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಗೆ ಪರ್ಫೆಕ್ಷನ್ ಆಗತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಅದರಿಂದ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಎಲ್ಲೆಲ್ಲಿ ಚಾನ್ಸ್